ಕೃಷಿ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ, ಬದಲಾವಣೆ ಮತ್ತು ಆಧುನಿಕತೆ ಅನ್ನೋದು ಸಹಜ ಹಾಗೂ ಇಂದಿನ ಅನಿವಾರ್ಯವೂ ಕೂಡ ಆಗಿದೆ. ಹವಾಮಾನ ಬದಲಾವಣೆ ಪ್ರಕ್ರಿಯೆ ಈಗ ಸಾಮಾನ್ಯ ವಿದ್ಯಮಾನ ಆಗಿರೋದ್ರಿಂದ ಕೃಷಿಕರಿಗೆ ಪರ್ಯಾಯ ಬೆಳೆಗಳ ಬಗ್ಗೆ ಒಲವು ಇದ್ರೆ ಮಾತ್ರ ಈ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯ. ಇದಕ್ಕೆ ಒಂದು ನಿದರ್ಶನ ದಕ್ಷಿಣ ಕನ್ನಡ ಜಿಲ್ಲೆಯ ಇರಾ ಗ್ರಾಮದ ಸಣ್ಣ ಬೈಲ್ನ ಕೃಷಿಕ ಅಬ್ದುಲ್ ಖಾದರ್ ಅವರ ಯಶೋಗಾಥೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ. ಇದು ಕರಾವಳಿಯ ಒಂದು ಸಾಮಾನ್ಯ ತೋಟ. ಇಲ್ಲಿ ಕಾಲಿಟ್ರೆ ವಿದೇಶಿ ಹಣ್ಣುಗಳ ಲೋಕಕ್ಕೆ ಬಂದ ಅನುಭವವಾಗುತ್ತದೆ. 50ಕ್ಕೂ ಹೆಚ್ಚು ಬಗೆಯ ಹಣ್ಣುಗಳ ಗಿಡ ಮತ್ತು ಮರಗಳು, ಅದರಲ್ಲೂ ಅಪರೂಪದ ವಿದೇಶಿ ತಳಿಗಳು ಇಲ್ಲಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಇರಾ ಗ್ರಾಮದ ಕೃಷಿಕ ಅಬ್ದುಲ್ ಖಾದರ್ ಅವರ ತೋಟದ ವಿಶೇಷತೆ ಇದು. ಒಂದು ಕಾಲದಲ್ಲಿ ತೆಂಗು, ಅಡಿಕೆ, ಬಾಳೆ ಕೃಷಿಯನ್ನೇ ಅವಲಂಬಿಸಿದ್ದ ಅಬ್ದುಲ್ ಖಾದರ್ ಕೃಷಿಯಲ್ಲಿ ಬದಲಾವಣೆ ಅಗತ್ಯ ಎಂದು ಮನಗಂಡು ಸಮಗ್ರ ಕೃಷಿಯತ್ತ ಮುಖ ಮಾಡಿದ್ರು. ಒಂದೇ ಬೆಳೆಯ ಮೇಲೆ ಅವಲಂಬನೆ ಅಪಾಯಕಾರಿಯಾಗಬಹುದು ಎಂಬುದು ಅವರ ಅನುಭವ. ಅದರ ಫಲವಾಗಿ ಇಂದು ಅವರ ಸಣ್ಣ ಬಯಲು ತೋಟದಲ್ಲಿ ರಂಬೂಟನ್, ಮ್ಯಾಂಗೋಸ್ಟಿನ್, ಜಬೋಟಿಕಾಬಾ ಅಥವಾ ಮರದ್ರಾಕ್ಷಿ, ಡ್ರ್ಯಾಗನ್ ಫ್ರೂಟ್, ವಾಟರ್ ಆಪಲ್, ಲೋಂಗನ್, ಬ್ಲ್ಯಾಕ್ ಸುರಿನಾಮ್ ಚೆರಿ ಸೇರಿದಂತೆ 50ಕ್ಕೂ ಹೆಚ್ಚು ಬಗೆಯ ಹಣ್ಣುಗಳು ಬೆಳೆದು ನಿಂತಿದೆ. ಇದಕ್ಕಾಗಿ ಅವರು ಕೇರಳ ಸೇರಿದಂತೆ ವಿವಿಧ ಭಾಗಗಳಿಗೆ ತೆರಳಿ ಅಪರೂಪದ ತಳಿಗಳ ಗಿಡಗಳನ್ನು ಸಂಗ್ರಹಿಸಿದ್ದಾರೆ. ಸೂಕ್ತ ಆರೈಕೆ ಮತ್ತು ಪರಿಶ್ರಮದ ಫಲವಾಗಿ ಇಂದು ಈ ತೋಟ ವಿದೇಶಿ ಹಣ್ಣುಗಳ ತಾಣವಾಗಿ ಮಾರ್ಪಟ್ಟಿದೆ. ಕಣ್ಮನ ಸೆಳೆಯುವ ಮ್ಯಾಂಗೋಸ್ಟಿನ್ ಮರಗಳು, ಫಲಗಳಿಂದ ತುಂಬಿರುವ ರಂಬೂಟನ್ ಗಿಡಗಳು, ವರ್ಷಪೂರ್ತಿ ಫಲ ನೀಡುವ ಮರದ್ರಾಕ್ಷಿ. ತೋಟದ ಪ್ರತಿಯೊಂದು ಮೂಲೆಯೂ ಕೃಷಿಯ ಹೊಸ ಸಾಧ್ಯತೆಗಳನ್ನು ಪರಿಚಯಿಸುತ್ತದೆ. ಯಾವುದೇ ಉದ್ಯೋಗದಿಂದ ಹಣ ಸಂಪಾದಿಸಬಹುದು, ಆದರೆ ಮಣ್ಣಿನ ಬೆಳೆ ಇಲ್ಲದೆ ಜೀವನ ಅಸಾಧ್ಯ. ಒಂದೇ ಬೆಳೆಯನ್ನ ನಂಬಿದ್ರೆ ಅಪಾಯ ಹೆಚ್ಚು. ಕೃಷಿಕರು ಸಮಗ್ರ ಕೃಷಿಗೆ ಆದ್ಯತೆ ನೀಡಿದರೆ ಮಾತ್ರ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಎನ್ನುತ್ತಾರೆ ಅಬ್ದುಲ್ ಖಾದರ್. ನಾವು ಮೊದಲು ಸಾಂಪ್ರದಾಯಿಕವಾಗಿ ಅಡಿಕೆನೆ ಬೆಳೆಯುತ್ತಾ ಇದ್ದದ್ದು. ಅಡಿಕೆ ಮತ್ತು ಅದರಲ್ಲಿ ತೆಂಗು, ಕೊಕ್ಕೋ, ಮತ್ತೆ ಕಾಳುಮೆಣಸೆಲ್ಲ ಬೆಳೀತಾ ಇದೆ. ಅದಕ್ಕೆ ಈಗ ವಿಪರೀತ ರೋಗ ರುಜಿನಗಳ ಬಾಧೆಯಿಂದ ಏನಾದರೂ ಒಂದು ಹೊಸತು ನಾಡು ವೆರೈಟಿ ಒಂದು ನೋಡುವ ಅಂತ ಹೇಳಿ ಈಗ ಒಂದೊಂದು ಕೃಷಿಗೆ ನಾನು ಇಳಿದದ್ದು. ಅದರಲ್ಲಿ ಮೊದಲು ನಟ್ಟದ್ದು ನಾನು ಮ್ಯಾಂಗೋಸ್ಟಿನ್ ತೋಟ, ಅಡಿಕೆ ತೋಟ ಮಧ್ಯದಲ್ಲಿ. ಅಡಿಕೆ ತೋಟದ ಮಧ್ಯದಲ್ಲಿ ಸ್ವಲ್ಪ ನೆರಳು ಮತ್ತು ನೀರು ಹೆಚ್ಚು ಬೇಕು. ಅದರಲ್ಲಿ ತೊಂದರೆ ಇಲ್ಲ ನಮಗೆ. ಅದಕ್ಕೆ ನಮಗೆ ಹಣ್ಣಿಗೆ ತುಂಬಾ ಡಿಮ್ಯಾಂಡ್ ಉಂಟು. ಯಾವುದೇ ಬೆಳೆ ಬೆಳೆಯುವಾಗ ನಾವು ಬೆಳೆ ವಿಷಯ ಅಲ್ಲ, ಅದರ ಮಾರ್ಕೆಟ್ ನಮಗೆ ಮುಖ್ಯ. ಮ್ಯಾಂಗೋಸ್ಟಿನ್ಗೆ ತುಂಬಾ ಮಾರ್ಕೆಟ್ ಉಂಟು. ಬೆಲೆಯಲ್ಲಿ ಏರಿಳಿತ ಉಂಟು. ಫಸ್ಟ್ 500 ಇತ್ತು, 300 ಆಯಿತು, ಈಗ ಲಾಸ್ಟ್ 200ಕ್ಕೆ ನಾವು ಮಾರಿದೆವು. ಮತ್ತೆ ಡ್ರ್ಯಾಗನ್ ಫ್ರೂಟ್ ಅದೆಲ್ಲರಿಗೂ ಎಲ್ಲ ಕಡೆಯಲ್ಲೂ ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಒಳ್ಳೆ ಮಣ್ಣು ಏನು ಬೇಕಾಗಿಲ್ಲ, ಸ್ವಲ್ಪ ಬಿಸಿಲಿನ ಜಾಗ ಇದ್ರೆ ಆಯಿತು, ನಡುವ ಖರ್ಚು ಮಾತ್ರ. ಅದಕ್ಕೆ ಏನು ಹಾಕದಿದ್ದರೂ ವರ್ಷದಲ್ಲಿ ಒಂದು 6 ತಿಂಗಳು ನಮಗೆ ಹಣ್ಣು ಸಿಗ್ತಾ ಇರ್ತದೆ. ತುಂಬಾ ಮೊದಲನೇ ರೇಟ್ ಇಲ್ಲ, ಆದರೂ ತೊಂದರೆ ಇಲ್ಲ, ಅದು ಮಾಡಿಕೊಳ್ಬಹುದು. ಮತ್ತೆ ಈಗ ರಂಬೂಟನ್ ಎಲ್ಲಾ ಕಡೆಯಲ್ಲಿ ಬೆಳೀತಾ ಇದ್ದಾರೆ. ಮೊದಲೆಲ್ಲ ಮಾಲ್ನಲ್ಲಿ ಸಿಗ್ತಾ ಇದ್ದು ರೋಡ್ ಸೈಡ್ಗೆ ಬಂದಿದೆ. ಆದರೂ ಯಾವಾಗಲೂ ಒಂದು ತಿನ್ನುವ ವಸ್ತು, ಆದ್ದರಿಂದ ಅದನ್ನು ಮಾಡಿಕೊಳ್ಳಬಹುದು. ಬೆಲೆಯಲ್ಲಿ ಏರಿಳಿತ ಇದ್ದಾರೋ ಬೇರೆ ಕೃಷಿ ಒಟ್ಟಿಗೆ ಅದನ್ನು ನಟ್ಟುಕೊಳ್ಬಹುದು. ಮತ್ತೆ ಹಾಗೆ ಇದರಲ್ಲಿಗೆ ನನಗೆ ಹಲಸು ಉಂಟು. ಹಲಸಲ್ಲಿ ಮೊದಲನ ಹಾಗೆ ಅಲ್ಲ, ಈಗ ವೆರೈಟಿ ಬಂದಿದೆ. ಸಿಂಧೂರು ಬಂದಿದೆ, ಮತ್ತೆ ಡೆಂಗ್ ಸೂರ್ಯ ಬಂದಿದೆ, ಮತ್ತೆ J30 ತುಂಬಾ ವೆರೈಟಿ ಉಂಟು. ಮೊದಲನ ಸಾಂಪ್ರದಾಯಿಕ ತಳಿಕ್ಕಿಂತ ಇದಕ್ಕೆ ತುಂಬಾ ಮಾರ್ಕೆಟ್ ಉಂಟು.
ಇದನ್ನ ಈಗ ಪ್ಯಾಕೆಟ್ ಎಲ್ಲ ಮಾಡಿದರೆ ತುಂಬಾ ಲಾಭದಾಯಕವೇ ಮಾಡಿಕೊಳ್ಬಹುದು. ಈಗ ಮೊದಲಿಗೆ ಒಂದು ಪೇರ ಅಂತ ಹೇಳಿದರೆ ತೋಟದ ಮರದಲ್ಲಿ ಒಂದು ದೊಡ್ಡ ಪೇರ ಕೊಡಿಯಲ್ಲಿ, ಈಗ ಅಂತಲ್ಲ, ಇದು ಜಪಾನ್ ವೆರೈಟಿ, ತುಂಬಾ ವೆರೈಟಿ ಬಂದಿದೆ. ರೆಡ್ ಡೈಮಂಡ್, ವೈಟ್ ಡೈಮಂಡ್, ಬ್ಲಾಕ್ ಡೈಮಂಡ್ ಅಂತಲ್ಲ, ಅದು ಮನೆಯಲ್ಲಿ ಮಾಡಿಕೊಳ್ಳುವುದು. ನಮ್ಮ ಸಾಂಪ್ರದಾಯಿಕ ಪೇರಳಿಂದ ಬಹಳ ಟೇಸ್ಟ್ ಆಗಿದೆ, ಅದೇ ಮಾಡಿಕೊಳ್ಳುವುದು. ಮತ್ತೆ ಈಗ ಸಣ್ಣ ಸಣ್ಣ ಪಾಟ್ ಅಲ್ಲಿ ಮಾಡುವಂತ ಈ ಜಬಟಿಕ ಮರ ದ್ರಾಕ್ಷೆ, ಮತ್ತೆ ಸುರಿನಾಮ್ ಚೆರಿ, ಅಂಬಟೆ, ಸ್ವೀಟ್ ಲೋಬಿ, ಇಂಥದೆಲ್ಲ ಲೋಕಲ್ ತುಂಬಾ ಹಣ್ಣುಂಟು. ಜಾಗ ಇಲ್ಲದವರಿಗೂ ಮಾಡಿಕೊಳ್ಳಬಹುದಾ ಅಂತ ಅನ್ನೋದು. ಅಲ್ಲ ಸರ್, ಲಾಭದಾಯಕ ಅಂತ ಹೇಳಿದರೆ ನಾವು ಒಂದೇ ಹಣ್ಣು ನಮ್ದು ಯಾವಾಗಲೂ ನೆಚ್ಚಿಕೊಳ್ಬಾರದು. ಯಾವಾಗ ಬೆಲೆ ಏರಿಳಿತ ಆಗುತ್ತೆ ಹೇಳಲಿಕ್ಕೆ ಆಗೋದಲ್ಲ. ನಾವು ಸಮಗ್ರವಾಗಿ ಮಾಡಬೇಕಾಗುತ್ತೆ. ಯಾವುದಾದರೂ ಕೃಷಿ ಮಾಡುವುದಾದ್ರೆ ಸಾಂಪ್ರದಾಯಿಕ ಮಾಡಿದರೆ ಅದರಿಂದ ಲಾಭ. ನಮಗೆ ಮುಖ್ಯ ಉದ್ದೇಶ ಹೇಳಿದ್ರೆ, ಈಗ ನಮ್ಮ ಈ ಕರಾವಳಿಯಲ್ಲಿ ಸ್ವಲ್ಪ ಜನರಿಗೆ ಕೊಳ್ಳುವಂತ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗಿದೆ. ಮೊದಲು ಮಾರ್ಕೆಟಿಂದ ಯಾರು ಹಣ್ಣು ತಂದು ತಿಂತಿರ್ಲಿಲ್ಲ. ಈಗ ಸಾಂಪ್ರದಾಯಿಕ ಏನಾಗಿ ಸ್ವಲ್ಪ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆದ್ದರಿಂದ ಎಲ್ಲರೂ ಮನೆಗೆ ತಂದು ಹಣ್ಣು ತಿನ್ನುತ್ತಾರೆ. ಆದ್ದರಿಂದ ಮಾರ್ಕೆಟಿಗೆ ಇದಾಗಿದೆ, ಅದನ್ನ ಮಾಡಬಹುದು. ಅಡಿಕೆ ಬೆಲೆ ಏರಿಳಿತದ ನಡುವೆಯೂ ಪರ್ಯಾಯ ಬೆಳೆಗಳ ಮೂಲಕ ಆದಾಯದ ದಾರಿಯನ್ನ ಕಂಡುಕೊಂಡಿರುವ ಅಬ್ದುಲ್ ಖಾದರ್ ಎಲ್ಲಾ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. 50ಕ್ಕೂ ಹೆಚ್ಚು ಹಣ್ಣುಗಳ ಸಂಗಮ, ವಿದೇಶಿ ತಳಿಗಳ ಯಶಸ್ವಿ ಕೃಷಿ ಮತ್ತು ಸಮಗ್ರ ಕೃಷಿಯ ಸಂದೇಶ. ಇರಾ ಗ್ರಾಮದ ಅಬ್ದುಲ್ ಖಾದರ್ ಅವರ ಈ ಸಾಧನೆ ನಿಜಕ್ಕೂ ಎಲ್ಲ ಕೃಷಿಕರಿಗೆ ಸ್ಫೂರ್ತಿ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.